ಇತಿಹಾಸ ಪ್ರಸಿದ್ಧ ಕನಿಲ ಶ್ರೀ ಭಗವತಿ ಕ್ಷೇತ್ರದಲ್ಲಿ ನವೀಕರಣ ಕೆಲಸಗಳು ಭರದಿಂದ ಸಾಗುತ್ತಿದ್ದು ದಾನಿಗಳು ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಆರ್ಥಿಕ ನೆರವನ್ನ ನೀಡಿದ್ದಾರೆ. ಕ್ಷೇತ್ರದ ಪರಿಸರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು ಹಾಗೂ ಜನಜಾಗೃತಿಯ ಪ್ರಮುಖರು 5 ಲಕ್ಷ ರೂಪಾಯಿಯ ಡಿಡಿಯನ್ನ ಕ್ಷೇತ್ರದ ಸಮಿತಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿಯವರು ಮಾತನಾಡಿ, ನಿವೇದನೆಗಾಗಿ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಹೋದಾಗ ಬಹಳ ಒತ್ತಡದ ನಡುವೆಯೂ ನಮ್ಮ ನಿವೇದನೆಯನ್ನ ಆಲಿಸಿದ ಕಾವಂದರು ಸಹಾಯದ ಭರವಸೆಯನ್ನ ನೀಡಿದ್ರು. ಅಲ್ಲದೆ ದೊಡ್ಡ ಮೊತ್ತವನ್ನ ನೀಡಿದ್ದಾರೆ ಎಂದರು. ಸಮಸ್ತ ಹಿಂದೂ ಸಮಾಜ ತಾಯಿಯನ್ನು ಮುಂದಿಟ್ಟು ತಾಯಿಯನ್ನ ಮೊದಲಾಗಿ ಆರಾಧಿಸುವಂತದ್ದು ಪದ್ಧತಿ. ಹಾಗೆಯೇ ಈ ಉತ್ತರ ಕೇರಳದಲ್ಲಿ ತಾಯಿ ಭಗವತಿಯನ್ನ ಚಿರಂಬ ಭಗವತಿ ವಿವಿಧ ನಾಮಗಳಿಂದ ಪೂಜಿಸ್ತಾ ಆರಾಧಿಸ್ತಾ ಬರ್ತಾ ಇದ್ದೇವೆ. ಕೇರಳದಾದ್ಯಂತ ಭಗವತಿಯ ಹೆಸರಿನಲ್ಲಿ ನಾವು ತಾಯಿಯನ್ನು ಆರಾಧಿಸ್ತಾ ಇದ್ದೇವೆ. ಅಂತ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ನೂತನವಾದಂತಹ ಗುಡಿ ಗೋಪುರಗಳ ನಿರ್ಮಾಣವು ಬಹಳ ವೈಭವೋಪೇತವಾಗಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದರ ಪದಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಂದ ಪ್ರಸಾದ ರೂಪಿ ಸಹಾಯಕ್ಕೆ ಮತ್ತು ಆಶೀರ್ವಾದಕ್ಕಾಗಿ ಕೇಳಿಕೊಂಡ ಮೇರೆಗೆ ಅವರೊಂದಿಗೆ ನಾನು ಹೋಗಿದ್ದೆ. ಅವರು ಅಲ್ಲಿಗೆ ಬಂದು ಕೇಳಿಕೊಂಡಾಗ ಅಲ್ಲಿ ಧರ್ಮಾಧಿಕಾರಿಗಳಂತ ಪೂಜ್ಯ ಕಾವಂದರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಹಳ ಆತ್ಮೀಯತೆಯಿಂದ ಬರಮಾಡಿಕೊಂಡು ಎಲ್ಲರಿಗೂ ಆತ್ಮೀಯತೆಯ ಒಂದು ಸ್ವಾಗತವನ್ನು ಕೋರಿ ಇವತ್ತು ಇಲ್ಲಿಗೆ ಪ್ರಸಾದ ರೂಪಿ ಧನ ಸಹಾಯವಾದಂತಹ 5 ಲಕ್ಷ ರೂಪಾಯಿಯನ್ನು ಈ ಕನಿಲ ಭಗವತಿ ಕ್ಷೇತ್ರಕ್ಕೆ ದಯಪಾಲಿಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಅಂದರೆ ಹಾಗೆ ಅಲ್ಲಿ ಬಹುಶಃ ಮೊನ್ನೆ ಹೋದಾಗ ನಮ್ಮ ಪದ್ಮನಾಭರು ನವೀನರಾಜ್ ಇರ್ಬೋದು ಎಷ್ಟು ಒತ್ತಡ ಇದ್ದಂಥ ಸಮಯ ಅಂತ ನಮಗೆ ಗೊತ್ತಿದೆ. ಆ ಒತ್ತಡದ ಸಮಯದಲ್ಲೂ ಬಂದವರನ್ನ ಅವರ ಮನಸ್ಸು ಅಥವಾ ಹೊಟ್ಟೆಯನ್ನು ತಣಿಸುವಂಥದ್ದು ಒಬ್ಬ ಕ್ಷೇತ್ರವನ್ನು ನಡೆಸ್ತಾ ಇರುವಂಥ ಜವಾಬ್ದಾರಿ ಹೊಂದಿದಂಥವನ್ನ ಕರ್ತವ್ಯ ಅಂತ ಹೇಳುವ ರೀತಿಯಲ್ಲಿ ಅವರು ಅದನ್ನು ನಿಭಾಯಿಸಿದ್ದಾರೆ ಕೂಡ. ಮತ್ತು ಅವತ್ತು ಕೂಡಲೇ ತಕ್ಷಣ ಅಂತ ಹೇಳ್ಬೋದು, ನಾವು ಎಷ್ಟು ಸಮಯ ಇಲ್ಲ ಹೋಗಿ ಬಂದು ಕೇವಲ 1-2-3 ವಾರಗಳ ಕಾಲದಲ್ಲಿ 5 ಲಕ್ಷದ ಒಂದು ಧನ ಸಹಾಯ ಇಲ್ಲಿಗೆ ಬಂದಿದೆ. ದೇವಸ್ಥಾನಗಳಿಗೆ ಸ್ವಲ್ಪ ಹೆಚ್ಚಿನ ಮೊತ್ತದಲ್ಲಿ ಬರ್ತದೆ. ಹಾಗೆ ಇದು ಕೂಡ ನಾವು ನಿರೀಕ್ಷಿಸಿದ್ದಕ್ಕಿಂತ ದೊಡ್ಡದಾದ ಮೊತ್ತ ಭಗವತಿ ಕ್ಷೇತ್ರಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಿಯ ಆಶೀರ್ವಾದ, ಸಹಾಯ ಮತ್ತು ಪ್ರಸಾದ ಸದಾ ಇಲ್ಲಿಗೆ ಇರಲಿ ಅಂತ ಹೇಳುವಂತಹ ಒಂದು ಬಯಕೆಯನ್ನು ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿಯ ಆರಾಧನೆ ಮಾಡುವಂತಹ ಅದರ ಕಾರಣವರವರು ಬಹಳ ಸುಂದರವಾಗಿ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ತಾಯಿ ಅಣ್ಣಪ್ಪ ಸ್ವಾಮಿ ಹಾಗೆ ಮಂಜುನಾಥೇಶ್ವರ ನಮಗೆಲ್ಲರಿಗೂ ಹೇಗೆ ಧರ್ಮಸ್ಥಳಕ್ಕೆ ಬಂದರೆ ಇದು ಯಾರಿಗೂ ಬರ್ಬೋದಾದಂತಹ ಸನ್ನಿವೇಶಗಳು, ಆ ಎಲ್ಲ ಕಷ್ಟಗಳನ್ನು ದೂರೀಕರಿಸಲಿ, ನಾವೆಲ್ಲರೂ ಬಹಳ ಒಂದು ಉಮ್ಮತದಿಂದ ಒಗ್ಗಟ್ಟಿನ ಮುನ್ನಡೆಯುವಂತಹ ಒಂದು ಮಾರ್ಗವನ್ನು ತೋರಲಿ ಅಂತ ತಾಯಿಯ ಮುಂದೆ ಪ್ರಾರ್ಥನೆ ಈಗಾಗಲೇ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಶಶಿಕಲಾ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪದ್ಮನಾಭ ಕಡಪ್ಪರ, ಗೋಪಾಲ ಶೆಟ್ಟಿ ಅರಿಬೈಲ್, ವಾರಿಜ, ಅಶ್ವಥ್ ಪೂಜಾರಿ ಲಾಲ್ಬಾಗ್, ದಿನೇಶ್ ಚಿರುಗುಳಿ, ರಾಮಕೃಷ್ಣ ಸಂತೆಡ್ಕ, ಅಡ್ವೊಕೇಟ್ ನವೀನ್ ರಾಜ್, ಆದರ್ಶ ಬಿಎಂ, ಆಡಳಿತ ಸಮಿತಿ ಹಾಗೂ ಮಹಿಳಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ರೆಹಮಾನುದ್ಯಾವರ, B4 ನ್ಯೂಸ್, ಮಂಜೇಶ್ವರ. Home or office, you can get the furniture according to your imagination and color combination from Tamam Furniture World. Best quality at affordable price. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.